ಊರಲ್ಲಿ ಮುಂಚೆ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡಿಕೊಡ್ತಿದ್ದಂತಹ ಒಂದು ತುಂಬಾ ಆರೋಗ್ಯಕರವಾಗಿರುವಂತಹ ಈ ಸೆಕೆ ಟೈಮಲ್ಲಿ ದೇಹನ ಕೂಲಾಗಿಡುವಂತಹ ಕಾಯಿ ಹಾಲಿನ ಪುಂಡಿ ಅಥವಾ ಕಡುಬನ್ನು ತುಂಬಾ ರುಚಿಯಾಗಿ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಪೇರ್ ಪುಂಡಿಯನ್ನು ಮಾಡಲಿಕ್ಕೆ ಅಥವಾ ಕಾಯಿ ಹಾಲಿನ ಪುಂಡಿಯನ್ನು ಮಾಡಲಿಕ್ಕೆ ಅಥವಾ ಕಡುಬು ಅಂತ ಬೇಕಾದರೂ ಹೇಳಿ, ಇದನ್ನ ಮಾಡಲಿಕ್ಕೆ ನಾನು ನಿನ್ನೆ ರಾತ್ರಿನೇ ಒಂದೂವರೆ ಲೋಟದಷ್ಟು ಬೆಳ್ತಿಗೆ ಅಕ್ಕಿ ಅಥವಾ ದೋಸೆ ರೈಸ್, ಇಡ್ಲಿ ರೈಸ್ ಯಾವುದಾದ್ರೂ ಆಗುತ್ತೆ, ಅದನ್ನ ಹಾಕಿಟ್ಟಿದ್ದೇನೆ. ಹಾಗೇನೆ ಅದರ ಜೊತೆಗೆ ಒಂದು ಅರ್ಧ ಲೋಟದಷ್ಟು ಕುಚ್ಚಲಕ್ಕಿಯನ್ನು ಕೂಡ ಹಾಕಿದ್ದೇನೆ. ಬಾಯ್ಲ್ಡ್ ರೈಸನ್ನು ಕೂಡ ನೀರಲ್ಲಿ ನೆನೆ ಹಾಕಿಟ್ಟು ಇವತ್ತು ಕ್ಲೀನಾಗಿ ತೊಳ್ಕೊಂಡಿಟ್ಟಿದ್ದೇನೆ. ಈ ಬಾಯ್ಲ್ಡ್ ರೈಸ್ ಏನಕ್ಕಂತಂದರೆ ಕಡುಬು ಮೆತ್ತಗೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದು ವೇಳೆ ಬಾಯ್ಲ್ಡ್ ರೈಸ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿ ಬೆಳ್ತಿಗೆ ರೈಸನ್ನೇ ಅಥವಾ ಬೆಳ್ತಿಗೆ ಅಕ್ಕಿಯನ್ನೇ ಹಾಕೋಬಹುದು. ನೀವು ಈ ತಿಂಡಿಯನ್ನು ಬೆಳಿಗ್ಗೆಗೆ ಮಾಡೋದಿದ್ರೆ ರಾತ್ರಿನೇ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಬೇಡಿ. ಈಗ ಇದನ್ನ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಒಂದು ಸರಿ ರುಬ್ಕೊಳ್ಳೋದಕ್ಕಾಗಿಲ್ಲದಿದ್ದರೆ 2 ಸರಿ ಹಾಕೋಬಹುದು. ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಕಡುಬಿದು. ಆಮೇಲೆ ಕಡುಬು ಮೆತ್ತಗಾಗುತ್ತೆ. ರುಚಿಗೆ ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಈಗ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದನ್ನ ರುಬ್ಕೋಬೇಕು. ತುಂಬ ತೆಳ್ಳಗೆ ಮಾಡೋದು ಬೇಡ, ಯಾಕಂತಂದರೆ ನಮಗೆ ಉಂಡೆ ಮಾಡಬೇಕು ಆಮೇಲೆ, ಅದಕ್ಕೋಸ್ಕರ ಜಸ್ಟ್ ರುಬ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಈ ಹದಕ್ಕೆ ರುಬ್ಕೋಬೇಕು. ದೋಸೆ ಹಿಟ್ಟಿನ ಥರ ತುಂಬ ನುಣ್ಣಗೆ ಅಲ್ಲ, ನೋಡಿ ಹೀಗೆ. ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ನೋಡಿ, ಈ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿ ಹದ ಮಾಡಿ ನಾವು ಕಡುಬು ಮಾಡಲಿಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಉರಿ ಇಟ್ಬಿಟ್ಟು ಇದನ್ನ ಈ ಥರ ನಾವು ಮಗಿಸ್ತಾ ಬರಬೇಕು. ಇದು ಒಂಚೂರು ಗಟ್ಟಿ ಆಗಬೇಕು, ಅಲ್ಲಿ ತನಕ ನೀಟಾಗಿ ನಾವು ಮಗಿಸ್ಕೋಬೇಕು. ಉಂಡೆ ಉಂಡೆ ಆಗಲಿಕ್ಕೆ ಬಿಡೋದು ಬೇಡ. ನೋಡಿ, ಈ ಥರ ಆಗಬೇಕು, ಗಟ್ಟಿ ಗಟ್ಟಿ. ನೋಡಿ ಹೀಗೆ. ಇಷ್ಟಾದ ನಂತರ ನಾವು ಸ್ಟವನ್ನು ಬಂದ್ ಮಾಡ್ಬೋದು. ಒಂದ್ಸರಿ ಇದನ್ನ ನೀಟಾಗಿ ಮಗುಚಿ ನಾವು ಸೆಟ್ ಮಾಡ್ಕೋಬೇಕು. ಹೀಗೆ ಒಂಚೂರು ತಣ್ಣಗಾದ ನಂತರ ಕೈಗೆ ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಇದನ್ನ ಸೆಟ್ ಮಾಡ್ಕೋಬೇಕು. ಇಲ್ಲದ್ರೆ ತುಂಬ ಬಿಸಿ ಇರುತ್ತೆ ಅದು. ಇದು ಯಾಕೆ ಈ ಥರ ಮಾಡೋದು ಅಂತಂದರೆ, ಕೆಲವೊಂದು ಸರಿ ಈ ಥರ ನಾವು ಅಕ್ಕಿ ಹಿಟ್ಟನ್ನು ಹದ ಮಾಡೋದು ಅಲ್ಲಲ್ಲಿ ಉಂಡೆ ಉಂಡೆ ಆಗಿರುತ್ತೆ. ಆದ್ದರಿಂದ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ, ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ನಾವಿದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ತುಂಬ ದೊಡ್ಡದು ಬೇಡ. ಸ್ವಲ್ಪ ಕೈಗೆ ಬೇಕಾದರೆ ನೀರನ್ನು ತಾಗಿಸ್ಕೊಂಡು ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಇಟ್ಟಿದ್ದೇನೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೋಬೇಕು. ಒಂದು 2 ಲೋಟದಷ್ಟು ನೀರು ಸಾಕು, ಜಾಸ್ತಿ ಬೇಡ. ಈ ನೀರನ್ನು ಕುದಿಲಿಕ್ಕೆ ಇಟ್ಬಿಡೋಣ. ನೋಡಿ, ಒಂದ್ಸರಿ ನೀರು ಕುದಿಲಿಕ್ಕೆ ಬಂದಾಗ ಈ ಕಡುಬು ಇದೆಯಲ್ವ, ಇದನ್ನ ನೀಟಾಗಿ ಹಾಕೋಬೇಕು. ಸ್ಲೋಲಿ ನಿಧಾನಕ್ಕೆ ಹಾಕೊಳ್ಳಿ, ಬಿಸಿ ನೀರಿರುತ್ತೆ. ನೋಡಿ, ನೀರಿಗೆ ಹಾಕಿ ಇವಾಗ ಇದನ್ನ ನೀರಲ್ಲಿ ನಾವು ಚೆನ್ನಾಗಿ ಬೇಯಿಸುವಂಥದ್ದು. ನೀವು ಹಾಕಿದ ಕೂಡಲೇ ಇದನ್ನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂತಂದರೆ ಕಟ್ಟಾಗಿ ಹೋಗುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಬಿಟ್ಟು ಅದೊಂಚೂರು ಗಟ್ಟಿ ಆದ ನಂತರ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಕುದಿಲಿಕ್ಕೆ ಬಿಡೋಣ, ಚೆನ್ನಾಗಿ ಬೇಯಲಿ. ಇಷ್ಟೊತ್ತಿಗೆ ನಾವೊಂದು ಕಾಯಿ ಹಾಲನ್ನು ರೆಡಿ ಮಾಡ್ಕೋಬೇಕು. ಕಾಯಿಯನ್ನು ರುಬ್ಬಿಟ್ಟು ಹಾಲು ಬೇಕಾದರೂ ತೆಗಿಬೋದು, ಇಲ್ಲ ಕಾಯಿಯನ್ನು ಗ್ರೈಂಡ್ ಮಾಡಿಬಿಟ್ಟು ಆ ಪೇಸ್ಟನ್ನು ಬೇಕಾದರೂ ಹಾಕೋಬೋದು. 1 ಕಪ್ಪಷ್ಟು ಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಈ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಇದೆಯಲ್ವ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹನ ತುಂಬ ತಂಪಾಗಿಡುತ್ತೆ. ಹಾಗೆಯೇ 1 ಮೆಣಸನ್ನು ಹಾಕೋಬಹುದು. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಸ್ವೀಟೇ ಇರೋದಾದರೆ ಸ್ವೀಟೇ ಓಕೆ. ನಾನೊಂದು ಸ್ವಲ್ಪ ಸಿಹಿ ಮತ್ತು ಖಾರ ಮಾಡ್ತಾ ಇದ್ದೇನೆ, ಆದ್ದರಿಂದ 1 ಮೆಣಸನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ, ಪೇಸ್ಟ್ ಥರ ಮಾಡೋಣ. ತುಂಬ ನೀರು ಬೇಡ, ಸ್ವಲ್ಪ ನೀರು ಹಾಕಿ ಈಗ ರುಬ್ಕೊಳ್ತಾ ಇದ್ದೇನೆ. ನೋಡಿ, ಬೇಯ್ತಾ ಇರುವಾಗಿದ್ರದ್ದು ಕಲರ್ ಚೇಂಜ್ ಆಗುತ್ತೆ, ಅಂದರೆ ಅಕ್ಕಿದ ಅಂಶ ಇರುತ್ತಲ್ವ ಅದು ಬಿಡುತ್ತೆ. ಏನು ತೊಂದರೆ ಇಲ್ಲ, ನೀರು ದಪ್ಪ ಆಗಲಿಕ್ಕೆ ಶುರುವಾಗುತ್ತೆ. ಚೆನ್ನಾಗಿದು ಇನ್ನು ಬೇಯಲಿ. ಒಂದ್ಸರಿ ನೀವು ಮಗ್ಚ್ಕೊಳ್ಳಿ ಈ ಥರ. ಹಾಗೆಯೇ ಈ ಕಾಯಿ ಹಾಕಿ ತುರಿದಿದ್ವಲ್ಲ, ಅದು ಕೂಡ ರೆಡಿಯಾಗಿದೆ, ಪೇಸ್ಟ್ ಆಗಿದೆ. ಇಷ್ಟು ಈ ಹದ ರೆಡಿ ಮಾಡ್ಕೋಬೇಕು. ಕರೆಕ್ಟ್ ಬೆಂದಾಗ ಏನಾಗುತ್ತೆ ಅಂತಂದರೆ
ಈ ನೀರಿದೆಯಲ್ವಾ, ನೀರು ಹಾಕಿರ್ತೀವಲ್ವ, ಅದು ದಪ್ಪ ಆಗುತ್ತೆ. ನೋಡಿ ಇವಾಗ ನೀಟಾಗಿ ಬೆಂದಿದೆ. ಇವಾಗ ನಾವು ರೆಡಿ ಮಾಡಿಟ್ಟಿರುವಂತಹ ಕಾಯ್ದು ಪೇಸ್ಟ್ ಇದೆಯಲ್ವ, ಅದನ್ನ ಹಾಕೋಬೇಕು. ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕೊತಾ ಇದ್ದೇನೆ, ಒಂದು ಸ್ವಲ್ಪ ಸ್ವೀಟಿಶ್ ಆಗಿ ಮಾಡುವಂಥದ್ದು. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಉಪ್ಪು ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತಿದ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ. ಹಾಗೆಯೇ ಈ ಮಸಾಲಕ್ಕೆ ಇದೆಯಲ್ವ, ಸ್ವಲ್ಪ ಉಪ್ಪು ಕೂಡ ನಾವು ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಚೂರು ಕುದೀಲಿ ಇದು. ಒಂದು 2-3 ನಿಮಿಷ ಕಮ್ಮಿ ಉರಿಯಲ್ಲಿ, ಅದೇ ಒಂದು ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನ ಕುದಿಸ್ತಾ ಇದ್ದರೆ ಕಾಯಿ ಹಾಲನ್ನು ಹಾಕಿಬಿಟ್ಟು, ಕಾಯಿ ಪೇಸ್ಟನ್ನು ಹಾಕಿಬಿಟ್ಟು ನೋಡಿ ಈ ಥರ ದಪ್ಪಾಗಿ ಬರುತ್ತೆ. ಉಪ್ಪು ಮತ್ತು ಸ್ವೀಟ್ ಬೇಕಿದ್ರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೂಪರ್ ಆಗಿರುವಂತಹ ತಂಪಾಗಿರುವಂತಹ ಹಾಲಿನ ಪುಂಡಿ, ನೀರು ಪುಂಡಿ ಏನಂತೀವಿ, ಅದು ರೆಡಿ ಆಗಿದೆ. ಸ್ಟವನ್ನು ಬಂದ್ ಮಾಡ್ತಾ ಇದೆ. ಮಂಗಳೂರಿನ ಒಂದು ಸಾಂಪ್ರದಾಯಿಕವಾಗಿರುವಂಥ ತಿಂಡಿ ಇದು. ನೀರಲ್ಲಿ ಕಡುಬನ್ನು ಬೇಯಿಸೋದ್ರಿಂದ ಇದಕ್ಕೆ ನೀರು ಪುಂಡಿ ಅಂತಲೂ ಕರೀತಾರೆ. ಕಾಯಿ ಹಾಲಿನ ಪೇಸ್ಟ್ ಅಥವಾ ಕಾಯಿ ಹಾಲಿನ ಪೇಸ್ಟ್ ಹಾಕೋದ್ರಿಂದ ಇದಕ್ಕೆ ಕಾಯಿ ಹಾಲಿನ ಪುಂಡಿ ಅಥವಾ ಹಾಲು ಪುಂಡಿ, ಪೇರ್ ಪುಂಡಿ ಅಂತ ಕೂಡ ಹೇಳ್ತಾರೆ. ಯಾವ ಥರ ಬೇಕಾದರೂ ನೀವು ಕರೀಬೋದು. ಬಟ್ ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಉತ್ತಮವಾಗಿರುತ್ತೆ. ಅದು ಈ ಸೆಕೆ ಟೈಮಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.